ಅಂಚೆ ಒಂದು ಆಪು ಜತ ಬ್ಯಾಂಕ್ ಅಂಚೆ ಆಪು ಜತ ನಮ್ಮೆಲ್ಲ ಅದಿಂದ ಬ್ಯಾಂಕ್ ಬಂದತೆ ಬ್ಯಾಂಕ್ನ ಜಾಗ್ರತೆ ಇಪ್ಪುಡಲ್ಲೊಂದು ಬ್ಯಾಂಕ್ದಾಗಲಿ ಅಂಚೆ ಮಾಡ್ತಾನ ಎಂಕ್ಲೆಗನ್ನ ಆಗ್ಲ ದೈಗಳ ಇಪ್ಪುದು ಉಪ್ಪ ಪೋನಾಗ ಆಗ್ಲ ಎಂಕ್ಲೆಗೆ ಅವು ಸರಿಸಿ ಒಂದು ಸರಿಸಿ ಒಂದು ನಿಂತು ಮಾಡ್ತಿದ್ದೇವೆ ಎಂಟ್ರಿ ಮಾಡ್ಕೊಂಡು ಅಂತೆ ಇಂದ ಅರ್ಥಮಾನ ಎಂಕ್ಲೆ ದಾಯ್ತು ಮಾಡ್ಕೊಂಡು ಗೊತ್ತುಂಟು ಬಂದೆ ಬ್ಯಾಂಕ್ ವ್ಯವಹಾರ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆದ್ರೆ ಏಕಾಏಕಿ ಇವರ ಅಕೌಂಟಿಂದ ತಿಂಗಳ ಕಾಸು ಕಟ್ ಆಗ್ತದೆ ಯಾಕೆ ಏನು ಎತ್ತ ಅನ್ನುವಂಥ ಟೆನ್ಷನ್ ಆಗುತ್ತೆ. ಆದರೆ ನೋಡ್ತಾ ಇದ್ದಂಗೆ 2 ಲಕ್ಷ 3 ಲಕ್ಷದ ಚಿಲ್ಲರೆಯಷ್ಟು ಕಾಸು ಕಟ್ ಆಗ್ತಾ ಇದೆ. ಯಾಕೆ ಹೀಗಾಯಿತು ಅಂತ ಹೇಳಿ ಬೆಳ್ತಂಗಡಿಯ ಬ್ಯಾಂಕ್ ಒಂದಕ್ಕೆ ಹೋದಾಗ, ಅಂದರೆ ಇವರು ಅಕೌಂಟ್ ಹೊಂದಿರುವಂಥ ಬ್ಯಾಂಕ್ ಒಂದಕ್ಕೆ ಹೋದಾಗ ಇಲ್ಲಿ ಬೇರೆಯದ್ದೇ ಆದಂಥ ಒಂದು ಸ್ಟೋರಿ ಕ್ರಿಯೇಟ್ ಆಗಿರುತ್ತೆ. ಏನು ಅಂತಂದರೆ, ನಮ್ಮಲ್ಲಿ ಅಂದರೆ ಬೆಳ್ತಂಗಡಿ ತಾಲೂಕಿನ ಕೊಯ್ಯೂರಿನ ಕೆರೆಹಿತ್ತಿಲು ಅನ್ನುವಂತಹ ಪ್ರದೇಶದ ಕಮಲಾರವರ ಅಕೌಂಟ್ ನಂಬರ್ನಿಂದ 3 ಲಕ್ಷಕ್ಕಿಂತ ಹೆಚ್ಚು ಹಣ ಹೋಗಿದೆ. ಹೇಗೆ ಹೋಗಿದೆ ಅಂತಂದರೆ, ಅವರು ಈ ಹಿಂದೆ ಬಳಸ್ತಾ ಇದ್ದಂಥ ಮೊಬೈಲ್ ನಂಬರಿಂದ ಹೋಗಿದೆ ಅಂತ ಹೇಳ್ತಾರೆ. ನೋಡ, ಈ ಎಲ್ಲ ಕತೆ ನಾನು ಹೇಳೋದಿಲ್ಲ, ಬದಲಾಗಿ ಅವ್ರ ಹತ್ರನೇ ಮಾತನಾಡಿಸ್ತೀನಿ. ನಮಸ್ಕಾರ ಮೈಂಚೋಲರೇ. ದಾಯ್ತ ವಿಷಯ ಅವೇ ಎಂಕ್ಲೆ ಗೊತ್ತಿದ್ದಾನೆ ಸರ್ ಆತ ದುಡ್ಡು ಪೋತನಂದು ಎಂಚ ಪೋಯ್ನಂದು ಕ್ರೆಡಿಟ್ ಕಾರ್ಡ್ ಪೋಯ್ನಾಗೆ ಅವು ಎಂಕ್ಲೆಗೆ ಗೊತ್ತಿದ್ದಾನೆ ಬುಕ್ಕ ಬ್ಯಾಂಕ್ ಪೋತನಾಗ ಮುಲ್ಪ ಪೋನಾಗ ಆಗಲು ಎಂಕ್ಲೆಗೆ ನೀ ಅವು ಸರಿದ್ದಿ ಒಂದು ಒಂದು ಮಲ್ಪೇಜಿ ಎಂಟ್ರಿ ಮಲ್ಪ ಇದ್ದಾನೆ ಆಗ ನಾನು ಮಿಸಾನ್ಪುರ ಸರಿ ಪೇಜಿ ಅಂಚ ಬುಕ್ಕ ಬೆಳ್ತಾಗ ಇಂಚ ಒಂದು ಆನಂದ ಎನ್ನ ಮಗಾಲ್ ಬತ್ತಿದ್ದಾರೆ ಹಾಲು ತೂದು ಗೊತ್ತಿ ಎಂಕ್ಲೆ ಗೊತ್ತಿದ್ದವು ಅಂತ ಹಾಲು ತೂತು ಬಂದಾಳು ಇಂಚ ಕಟ್ಟಾದಂದು ತಿಂಗಳು ಇದು ದುಡ್ಡು ಕಟ್ಟಾನಮ್ಮ ಇಂಚ ಕಟ್ಟಾಯ್ನಂದು ಎಂಕ್ಲೆ ಮಂಡೆ ವೆಚ್ಚಾಂಡು ಬುಕ್ಕ 6 ಪತ್ತೊಂದು ಬರ್ತಾವ ಅಲ್ಪ 6 ಆರು ಪುರ ಫಂಡ್ ತೂದು ಪುರ ಫೋನ್ ಅಂತೇರು ಬೆಳ್ತಂಗಡ್ತಾರೆ ಪುರ ಒಂದು ಬೆಳ್ತಂಗಡಿ ಫೆಡರಲ್ ಬ್ಯಾಂಕ್ಗೆ ಹಾಗೆ ಅವ ಅಂಚ ಮಂತ 6 ಇದ್ಯಪ್ಪ ಇಂಚ ಆಯ್ನ ಅನ್ನೋದು ಕಾಡೆ ಫೋನ್ ಮಾಡ್ತಾನೆ ಬಯ್ಯ ಪೋಯನೆ ಅಲ್ಲ ಅಕ್ಲ ಪಣ್ಣ ನಿಗ್ಲ ಕಾರ್ ಒಂದು ನಂಬರ್ ಚೇಂಜ್ ಮಾತ್ರ ನಂಬರ್ ಕೊಡ್ಜಾರು ಕಂಡೇರು ಪಂಡ ಈರು ದುಂಬು ಅಕೌಂಟ್ ಮನ್ಪುನಾಗ 2 ನಂಬರ್ ಇತ್ತು ಅಂದಂದು ಅವು ಅಕೌಂಟ್ ಮನ್ಪುನ ನಂಬರ್ ಇತ್ತಂಡು ಅವು ಡೆಡ್ ಆನಂದು ಎಂಕ್ಲೆ ಬೇತ ಪಿರ ನಂಬರ್ ಕೊರೋಡು ಗೊತ್ತಿದ್ದಾನೆ ಸರ್ ದುಂಬು ಅಂತ ಅಂಚೆ ಇಜ್ಜಂಡೆ ಅವು ಗೊತ್ತಿಜ್ಜಂಡು ಅಂಚ ಕೊಡ್ತುಜ್ಜಿ ಅಕ್ಲ ಮನ್ಪುನ ನಿಗ್ಲು ದುಂಬುದ ನಂಬರ್ ಕೊರ್ಜಾರು ಅಯ್ನಲ್ಲೇ ಪೋಯ್ನ ಒಂದು ಕ್ರೆಡಿಟ್ ಕಾರ್ಡ್ ಅಂಚೆ ಕಡಪುನ ಎಂಚ ಕಡಪುಡಿ ಇருந்து ಆಗ್ಲದಲ್ಲ ಪನ್ಪುಜಿರ ಇನ್ನು ಓ ಬ್ಯಾಂಕು ಫೆಡರಲ್ ಬ್ಯಾಂಕ್ ಅಂದು ಓಕೆ ಇತೆ ದುಂಬುದ ನಂಬರ್ ಇತ್ತನತೆ ಅವಿತೆ 2 ಇತ್ತನಿಗೆ ಅವು 2 ಅಂದ ಎಂಕ್ಲು ಅವು ಆಲಾನಂದು ದೆತ್ತೋನೆ ಬುಕ್ಕ ಬೇತೆರೆಗಳ ಪೋದ್ರದ ಅನ್ನವು ಅಂಚ ಬೇತೆರೆಗಳ ಪೋದು ದಿಪ್ಪು ಅವೇ ಬಿಜಾಪುರ ಕೊಂದ ಆಗ್ಲು ನಾನು ಫೋನ ಗೊತ್ತಿಜ್ಜಿ ಅವು ಅಂತ ಅಂಚ ಬಿಜಾಪುರ ಪೋತನಿತ್ತ ದುಡ್ಡು ಅಂಚ 2 ಲಕ್ಷ ಪಾಡೀರು ನನ್ನತ್ತೆ ಪಾಡ್ರ ಉಂಡು ದುಡ್ಡು ಪಾಡ ಬಂದು ಬಂತೇರು ಈ ದಾದ ಮತ ಮಲ್ತಾರ ಐಕ್ ಇತೆ 2 ಲಕ್ಷ ಪಾಡೋಡುಂಡ ಕೇಸ್ ಕೊರಿಯಾರ ಕೇಸ್ ಕೊಡ್ತಾವ ಕುಡ್ಲಾಡ್ ಪೋತು ಸೈಬರ್ ಠಾಣೆಡ್ ಪೋತು ಕೇಸ್ ಕೊರಿಯೋನೆ ಈಗ ಪೊಲೀಸ್ದಾರ ಜೋರು ಮಲ್ತೇರು ಈ ಏರ್ನ ದುಡ್ಡು ಎತ್ತನ ಇನ್ನು ಅಮ್ಮನ ಗಂಟ ಏರ್ನೆಣಿ ಇದೆತ್ತಿನ ಅಂಚದೆ ಪರಾಪುಣ ಬುಕ್ಕರ ಎಂದು ಬಂಡೇರೆ ಬುಕ್ಕ ಫಸ್ಟ್ ಗಾಯ ಹತ್ತಂದೆ ಬಂಡಿ ಏನು ಹತ್ತು ಏನು ಎಂಚಿನ ಎಡ್ಡೆ ಮಂಚಿ ಬೇರೆ ಎಂಚಿನ ಮಲ್ಪುಣ ಏನು ದೆತ್ತು ಇಜ್ಜಿ ಏನು 23 ವರ್ಷದ ಏನು ಕಲ್ತೊಂದುಲ್ಲ ಬಂಡಿ ಬುಕ್ಕ 6 ಜೋರು ಮಲ್ಪನಾಗ ಹೊತ್ತೊಂಡೆ ಆಯಿ ಇಜ್ಜನ ಎಂಕ್ಲ ಅಡೆಗೆ ಬರ್ಪ ಇಂದು ಅಂದ ಆತಂದು ಪಾನು ಎಂಕ್ಲೆ ದಾಯ್ತ ಮಾಡ್ಕೊಂಡು ಗೊತ್ತುಂಡು ಬಂಡೇರು ಬುಕ್ಕ ಅಂದು ಒತ್ತೊಂಡೆ ಗೊತ್ತದಿತ್ತ ಬುಕ್ಕಂದು ಸರ್ತಿ ನಮ್ಮ ಮಾಮ ಫೋನ್ ತೆತ್ತನಾಗೆ ಎಂಕ್ಲೆ ಗೊತ್ತೇ ಇಜ್ಜಂಡು ಜೋಕು ಸೇರಿದ ಅಂಚ ಮಲ್ತನ ಎಂಕ್ಲೆ ಗೊತ್ತಿಜ್ಜಂಡು ಅಂಚಾತು ಎಂಕ್ಲೆ ಪಾಡ್ಬ ಎಂಕ್ಲೆಗ ಮಸ್ತ್ ಟಾರ್ಚಾರ್ ಕೊರೋಡ್ತಿ ಬಂಡೇರಿಗೆ ಅಂಚದ 1 ವಾರದ ಗ್ಯಾಪ್ ಅಂತೇರಿಗೆ ಪಾಡ್ಬೇ ಅಂದು ಬುಕ್ಕಾರು ಕುಡ್ಲದಾರ್ಲ ಒಂದು ಪೊಲೀಸ್ದಾರ್ಲ ಫೋನ್ ಮಲ್ತೇರಿಗೆ ಪಾಡ್ಬೇಕಂತೀರಿಗೆ ಓಕೆ ಜವನ್ನಿ ಏತ್ 8/9/2025 24,500 ಇರುವ 9/10 73,310 8/11 89,000 9/12 99,000 8/1/2026 51,565 ಈತ ಕಟ್ಟಾತನು 3 ಲಕ್ಷ ಸಮಥಿಂಗ್ ಕಟ್ಟಾತನು ಫಸ್ಟ್ ಎಂಗಲ ಆತ ಕಟ್ಟಾದನ್ನ ಗೊತ್ತಿದ್ದಾನೆ ಬುಕ್ಕಲ್ಲಿ ಮೆಸೇಜ್ ಬಂದಾಗ ಎನ್ನ ಮಗೆ ಬಂದೆ ಪಿರ ಕಟ್ಟಾತಂದು ದುಡ್ಡು ಆಯ್ತು ಅಂದ್ ನಾ 6 ಸರ್ತಿಯ 5 ಸರ್ತಿಯನ್ನ ಕಟ್ಟಾದನ್ ಸರ್ ಅಂದಪ್ಪ ಓಕೆ ಇತ್ತೆ ಅಕಲ್ ಕಾಸು ಪಾಡಿದಾರ ಐತೆ ಏತ್ ಪಾಡಿಯರು ಅವೇ 2 ಲಕ್ಷ ಪಾಡಿಯರು ನನ್ನ ಎತ್ತು 10,000 80,000 ನನ್ನ ಬರಿಯಾರುಂಡುಗೆ ಬರುಂಡು ಪಾಡ್ಬೆ ಬಂತೇರಿಗೆ ಒರನೆ ಪಾಡ್ಬಂದು ಅಂಚ ಎಂಕ್ಲೆ ಮಾತ ಫಂಡೇರು ಇತ್ತ ಅವಲ್ಲ ಅದು ಬ್ಯಾಂಕ್ ಇತ್ತಂಡ ಆಗ ಬಡ್ಡಿ ಸಾಧಾರಣ ಪೂಜ ಆ ಬಡ್ಡಿಲ ಕೇ ನೋಡು ಅಂಡೇರು ಬಡ್ಡಿ ನಮಗೆ ಕೇಂದ್ರ ನನಗೆ ಗೊತ್ತಿಜ್ಜಿ ಗೊತ್ತಿದ ಇತ್ತೆ ದಾದ ಅನ್ಸೋಣಮ್ಮ ಇತ್ತೆ ಈ ಒಂಜಿ ನಂಬರ್ ಚೇಂಜ್ ಮಲ್ತದು ಆ ನಂಬರ್ ನನೊರಿ ಆಗಬಹುದು
ಐಡ್ದು ಆಯ ಕ್ರೆಡಿಟ್ ಕಾರ್ಡ್ ತಂದು ಇರ್ನ ಅಕೌಂಟ್ ಉಡ್ದು ಕಾಸು పోతుంది ಅಂದು పోతుండు ఎన్ని అకౌంట్ పోతున్నా క్రెడిట్ కార్డ్ ಆಗಿ ಇಂಚ ಕೊರಿಯರ್ ನಾವು ಅವು ಬ್ಯಾಂಕ್ದಾಗಲ್ಲ ಹಿಡ್ದ ಚೂರು ಹೆಚ್ಚು ಕಮ್ಮಿ ಆತನ ಅಂಚ ಕೊರದು ಇಪ್ಪುಡು ಇಜ್ಜನ ಇಂಚ ಆಪುನು ಸರ್ ಎಂಕ್ಲೆ ಇಡೇ ಫಸ್ಟ್ಗೆ ಬರೋಡು ಗುಂಡ ಅಡೆ ಬೋಡ ಬಲ್ಲಿ ಬಾರವು ಕರೆಕ್ಟ್ ಅಂಚ ಅವು ಅಡೆ ಪೋತುನದು ಬುಕ್ ಎಂಕ್ಲೆ ಗೊತ್ತಾಯ್ನ ಫಸ್ಟ್ ಗೊತ್ತಾದ ಇಂಚಿ ಇಡೇಗೆ ಒಂಜಿ ಬತ್ತನ ಅವಳು ಎಂಚಿನ ATM ಕಾರ್ಡ್ ಬತ್ತನಾಗೆ ಕಮಲ ಅಂತ ಕುದಿರದ ಬತ್ತನಿಗೆ ಅವು ವಾಲ್ ಪೂರ್ತಿ ಅಕ್ಕಳ್ಳೇರು ಆರೆಗೆ ಬರ್ತದೆ ನಾವು ATM ಒಂದು ಕ್ರೆಡಿಟ್ ಕಾರ್ಡ್ ಅದಾ ಅಂಚ ಅವೇ ತೆಂಕ್ಲು ಬಂದು ಒಲ್ಲ ಮುರಾಣಿ ಎನ್ನ ಮಗಲ್ವ ತೂಪು ಜಲ್ಲ ಪೂರ ಕಾಸು ಕಟ್ಟ ಆಪುಂಡಿ ಕಟ್ಟ ಆಪುಂಡಿ ಅಪ್ಪ ಗೊತ್ತೇ ಪೂಜೆ ಎಂಕ್ಲೆ ಅವು ಎಂಕ್ಲು ಹೊರ ಹೋದು ಅಲ್ಲಿ ಬ್ಯಾಂಕ್ ಎಂಟ್ರಿ ಮಾಡ್ಕೊಂಡಾಗ ಆಗ್ತದೆ ಎಂಟ್ರಿ ಮಾಡ್ಕೊಂಡು ಕೊರ್ಪುಜೀರು ಅಂಚ ಎಂಟ್ರಿ ಮಾಡ್ತು ಕೊರಿಯರ್ ಎಂಕ್ಲು ನಾನು ತರ ಬತ್ತನ ತೂಪೇರು ಮಗಳು ಕೊರ ಅಂತ ತೂತನಲ್ಲಿ ಇದ್ದೀರಿ ಏನು ಕೊಡತ್ತೆ ಕುದಿಡಿ ಅಲ್ಲಿ ಅಂಚ ಅಂತ ಅತ್ತು ಅಂಚ ಅಂಡು ಅಂಡ ಬೇರೆ ದಾರ ಮಾಡು ಬತ್ತನ ಅತ್ತ ಒಂಜಿ ಸಂತೋಷ ಎಂಕ್ಲೆ ಅವ್ವಿ ಈ ಜನದ ಆಯ್ತು ಅಲ್ಪುಣ ಆತು ದುಡ್ಡು ಬಂಗಾಮತನ ಕಾಸು ಎಂಕ್ಲು ಚೂರು ಚೂರು ಬಜ್ಜಿದ ದುಡ್ಡು ಆಯ್ತು ಒಂಜಿ ಬೋರ್ಡ್ ಆಪುಂಡ ಅವರೋಣದಾಯ್ತಲ್ಲ ಮಲ್ಪುಣ ಬೋರ್ಡ್ ಅಂದ್ ಇಲ್ಲದಿಂದ ಅಪ್ಪಗಪ್ಪ ಖರ್ಚು ಆಪುಂಡತ್ತ ಅಂದ್ ಮಾಡಿ ಪಾಡ್ದು ಬಿಡ್ತನ ಅಂಚ ಅವು ಅದು ಗಮ್ಮದ ದುಡ್ಡು ಇಲ್ಲದ ಇಡ ಬಲ್ಲಿಗೆ ಅಂತದಾಯ್ತ ಗೊತ್ತಿದೆ 5 ಲಕ್ಷ ದುಡ್ಡು ಇಪ್ಪಿಟ ಸರ್ ಬ್ಯಾಂಕ್ಡ್ ಇಪ್ಪುಣದೆ ಅಂಚ ಅಂತ ಕೊಂಡು ತಿಕ್ಕೊಂಡು ಕೊಂತೇರು ತಿಕ್ಕು ಐತೆ 2,80,000 ಮುಟ್ಟ ಬೈದನಾ ಏತ್ ಬೈದನ 2.5 ಮುಟ್ಟ ಬೈದನ 2.5 ಬತ್ತು ನಂದು ಫನ್ಪೇರಿ ಇಂಕ ಅವು ಇಂಕ ಓದಾರೆ ಪುಜ್ಜಿ ಓದ ಇದು 2.5 ಮುಟ್ಟ ಬೈದನ ಅಂದದ ಕಂಡಿ ಅಂಡಲ ಒಂಚೂರು ಎಡ್ಡೆ ಜಾವನಿಯೇ ಇಂಜನ್ ಅಂಚ ತಿಕ್ಕದಂದೆ ಕೊಡ್ತಾಯಪ್ಪ ಮಾಮೂಲ ಎಡ್ಡೆ ಜನ ಏನಾರ ಅಂಚ ಫಂಡೇರು ಆಯನ ಮಾಮುಗೆ ಅಂಚ ಫಂಡೇರಿಗೆ ಅಂದು ಆ ಎಂಕ್ಲೆ ಗೊತ್ತಿದ್ದ ಎತ್ತದೆ ಇತ್ತ ಯಾರ್ದು ಮೋಸ ಆತನ ಎಂಕ್ಲೈನ್ ಪಾಡ್ಬೋ ಇತ್ತ ಚೂರು ಕೈ ಕಟ್ಟದ ಎಂಕ್ಲೆ ದುಡ್ಡು ಫಂಡೇರಿಗೆ ಅಂಚ ಈತ ಈರ್ನ ಜೋಕ್ಲತ್ತು ಆತನ ಏರ್ಲ ಬತ್ತಿಜೀರು ಕೇಂಜೀರಂದ ಆ ಕಾಸದ ಅವಸ್ಥೆ ಅವೇ ಪೂರ ಪೋತು ಬುಕ್ಕ ಮಂಡೆ ಬೆಚ್ಚ ತರಕ್ಕೆ ಹಾಕೊಂಡ ಬುಕ್ಕದಾಯ್ತು ಆಳ್ಬದಾರೆ ನಾಲ್ ಬತ್ತ ತೂಪುಜಿ ಎಂಕ್ಲು ಬೇತೆಲ್ಲ ಸ್ವಲ್ಪ ಮಳದ ಮೊಬೈಲ್ ಬುಕ್ ಕುಡಿತನ ಅದು ಡಿಪ್ಪುಂಡೆ ಅಂಚ ಮಾತ ಆಪುಜತ ಬ್ಯಾಂಕ್ ಅಂಚ ಮಾತ ಆಪುಜತ ನಮ್ಮ ತಂಜಿ ನಮ್ಮೆಲ್ಲ ದಿಂಡ ಆಪುಜಿಂದ ಬ್ಯಾಂಕ್ ಬಣ್ಣತೆ ಬ್ಯಾಂಕ್ ಜಾಗ್ರತೆ ಇಪ್ಪುಂಡು ಅಲ್ಲಿಂದು ಬ್ಯಾಂಕ್ದಾಗಲಿ ಅಂಚ ಮಾಡ್ತಾನ ಎಂಕ್ಲೆಗೆ ನನ್ನ ಆಕಲ ಧೈರ್ಯ ಇಪ್ಪುಜತ ಇತ್ತೆ ನಾನೊಂಜಿ ಈ ಅಕೌಂಟ್ ನಂಬರ್ ಅವು ಕೊಡ್ದಿತ್ತಾರೆ ಅವು ನಂಬರ್ ಮೀನ್ ಚೇಂಜ್ ಆಂಡ್ ನಂಡ ರಪ್ಪ ಕೊರ್ರವನ್ಲೆ ಮಾತಾಡಲ್ಲ ಅಂದ್ ನಂಬರ್ ಚೇಂಜ್ ಅನ್ನ ರಪ್ಪ ಕೊರಡು ಎಂಕ್ಲೆ ಫಸ್ಟ್ ಗೊತ್ತಿಜ್ಜಂಡು ಜನ ಎಂಗ್ಳು ಕೊರ್ಪು ಜನ ಸರ್ ಗೊತ್ತಿಜ್ಜಂಡು ನನ್ನ ಮಿತ್ತಿಗೆ ಜಾಗ್ರತೆ ಬರ್ತನತೆ ಅಂದ್ ಮಾತಾಡಲ್ಲ ಪನ್ಲೆಂದು ಅಂದ್ ಮಾತಾಡಲ್ಲ ನನ್ನ ಮಿತ್ತಿಗೆ ಒಲ್ಲ ನಂಬರ್ ಹೆಚ್ಚಿಗೆ ಮಾಡ್ತಾನಲ್ಲ ನಾನು ಇತ್ತೆ ಮಾತ ಕಲ್ತನಾಗ್ಲೇ ಇಪ್ಪುನ ಆಂಡ ಒಂದು ನಂಬರ್ ಹೆಚ್ಚಿಗೆ ಆನ್ಲೈನ್ ಬ್ಯಾಂಕ್ ರಪ್ಪ ಕೊರೋಡು ಕೊರ್ಜಿಂದ ನಿಂಚಾನೆ ಆಪುನೈತೆ ಎನ್ನ ದುಡ್ಡು ಇತ್ತು ಪೋನ್ ನನ್ನ ಬಾಕಿದಾಗ್ಲೇ ಅಂಚಾರ ಬಲ್ಲಿಂದು ಐತೆ ಇಂಚ ಪೂರ ಆವೊಂದುಂಡತೆ ಅಂದಪ್ಪ ಇಂಚ ಪೂರ ಆವೊಂದುಂಟು ಏತೆ ಕಲ್ತನಾಗನ ದುಡ್ಡುಲ ಪೋಪುಂಡು ಅವು ಎಂಕ್ಲೆಗೆ ದಾಲ ಗೊತ್ತಿಜ್ಜಂದೆ ಫೋನ್ ಒಂದು ಎಂಕ್ಲೆಗೆ ರೇಪುನ ಏತ ಕಲ್ತನಾಗನ ಪೋಪುಂಡು ಸರ್ ದುಡ್ಡು ಎಂಕ್ಲು ಟಿವಿಡು ಪೂರ ತೂಪು ಎಂಕ್ಲ ಮಲ್ಲ ಮೊಬೈಲ್ ಇಜ್ಜಿ ಟಿವಿಡು ತೂಪೋನೆ ಇರಗೆ ಹೆಲ್ಪ್ ಮಾಡ್ತೀನ ಕ್ಲಿಯರ್ ಎಂಕ್ಲೆ ಹೆಲ್ಪ್ ಮಾಡ್ತಾನೆ ಒಂಜಿ ಅನ್ನೇರೆ ಕೃಷ್ಣ ಭಟ್ರಂದು ಕೊಯ್ಯೂರು ಕೃಷ್ಣ ಭಟ್ರಂದು 6 ಪಾಪ ಎಂಕ್ಲೆ ಪಕ್ಕ ಫೋನ್ ಮಲ್ತದಿಲ್ಲ ಅಡೆ ಫೋನ್ ಮಲ್ತದಿಲ್ಲ ಬೊಕ್ಕ ದುಡ್ಡು ಪಾನ್ಲೇಕೋ ಬ್ಯಾಂಕ್ ಬಂದು ಮಲ್ಪರ ಫಂಡೇರು ಅಂಡ 6 ತೊಂದು ಎಂಕಲ್ ಪೋಯ್ನ ಅಪ್ಪಗ ಬೊಕ್ಕಾರನ ಚಿಕ್ಕಪ್ಪನ ಮಗಲೆ ತೊಂದು ಪಾಪ ಕುಡ್ಲಾಗ ಪೋಯ್ನ 6 ಪಾತೇರು ಎಂಕ್ಲು ಬುಲ್ಪು ಪೋಯ್ನ ಬಣ್ಣ ಕತ್ತಲೆ ಆತಂಡು ಬೊಕ್ಕಲ್ದ ಒಂದು ಕುಡ್ಲದಾಗಲ್ಲ ಭಾರಿ ಎಡ್ಡೆ ಜನಕ್ಕೂ ಹೋಲ್ಸಿದಾಗ್ಲಿ ಪೂರ ತುಳು ಪಾತೇರ್ನಾಗ್ಲಿ ಬೊಕ್ಕ ಮೂಲು ಪೂರ ಕೆಲವು ಕನ್ನಡ ಬರ್ಪುಜಿ ಕೆಲವು ಹಿಂದಿದಾಗ ಮತ್ತೆ ಬರ್ಪಣ ಅವ ಎಂಕ್ಲೆ ಗೊತ್ತಲ್ಲ ಅಪ್ಪಜಿ ಬಾದಿರ ಎಂಕಲ್ನ ಗೇರ್ಗ ಆದ್ರೆ ಅಂದು ಅಂಚ ಪೂರ ಆಯ್ತಾ ಅಂಡು ನಾನು ಆಯ್ತಾ ಎಂಕ್ಲಿ ಇತ್ತನ ದುಡ್ಡು ಎಂಕ್ಲ ಕೊಯ್ಯೂರು ಬ್ಯಾಂಕ್ ಪಾಡ್ದು ನಾನು ಆಯ್ತು ಕಟ್ಟಾಪುಣಿಗೆತಾ ಐಕ ಅಂಚ ಪಾಡ್ರ ಫಂಡರ್ಗೆ ಒಂದು ಬೆಳ್ತಂಗದ ಬ್ಯಾಂಕ್ದಾರಲ್ಲ ಅಂಚ ಪಾಡ್ದು ಇತ್ತೆ ಇಂಚ ಒಂಜಿ ಘಟನೆ ಅಂಡು ಐಡ್ದು ಬಾರಿ ಮಲ್ಲ ಒಂಜಿ ಪಾಠ ಕಲ್ತಾರ ಪಾಠ ಕಲ್ತಲೇ ಕೊನೆ ನನ್ನ ಮಿತ್ತಿಗೆ ಜಾಗ್ರತೆ ಬರು ಒಂದು ಇದು ರಡ್ಡು ಜನಕ್ಲ ನೋಡಿ ಜವಾನೇರೆಗ್ಲ ಬಂದು ನಿಕ್ಲು ಬೇತಾಕ್ಲ ದುಡ್ಡು ಕಂಡರೆ ಬಲ್ಲಿ ಇತ್ತೆ ಆ ಜನ ಆ ಜವನಿ ಒಂದು ದೆತ್ತನ್ನ ಒಂದು ಜವನಿ ಇತ್ತು ನಂದು ಒಂದು ಆಕಳೆಗ್ಲ ಇಂದಲ್ಲ ಬಂದಿ ಅವೇ ಇಂಚಿನ ಆ ಜವಾನಿ ಇತ್ತೆ ದೆತ್ತದೆ ಇಂದು ಬೇತಾಗ ಕಾರಣ ಯೂಸ್ ಮಲ್ಪರ ಇದ್ದಿಗೆ ಅಂಚ ನನ್ನ ಮಿತ್ತಿಗೆ ಮಾತ್ರ ಅಂಚ ಮಲ್ಪರ ಬಲ್ಲಿ ಇರಲ್ಲ ಜವಾನಿಯರಿಗೆ ಅವ್ವ ಬೇಲೆ ಆಗ್ಲಿಗೆ ಬೆಂದು ತಿನ್ಪುಣ ಬೇಲೆ ಅತೆ ಅವು ಎಂಚ ದೆತ್ತದೆ ಗೊತ್ತಿದ್ದೆ ಅವು ಆಯ್ತು ಆ ದುಡ್ಡು ಇಪ್ಪುಣಿಗೆ ಅನ್ನ ಆಗ ಕೊರೋದು ಇಪ್ಪುಂಡು ಆಯ್ತು ಅಪ್ಪ ತಿಂಗಳು ಕಟ್ಟು ಮಲ್ಪನಾಗೆ ಬುಕ್ಕ ಎಂಕಲ್ 5 ಬ್ಯಾಂಕ್ದಾಗಲು ಆಯ ಸಾಲದ ಇಪ್ಪುನತೆ ಸಾಲದೇನು ಬ್ಯಾಂಕ್ದಾಗಲು ಕಟ್ಟು ಮಾಡ್ತೊಂಡ್ಬರಿಗೆ ಇತ್ತೆಲ್ಲ ನನ್ನ 30,000 ದುಡ್ಡನ್ನು ಫಾರೊಂಡ್ರಿಗೆ ಅಂತ ಕಟ್ಟು ಮಾಡ್ತೊಂಡ್ಬೇರು ಇತ್ತಾಯ್ತು ಎಂಕಲ್ನ ಬ್ಯಾಂಕ್ ನೆಟ್ ಬುಕ್ಕುಡು ದುಡ್ಡು ಇಜ್ಜಿ ಖಾಲಿ 2,000 ಇಪ್ಪುನ
ಅಂದೆ ಏನ ಬ್ಯಾಂಕ್ ಅಂದ್ರೆ ಬುಕ್ ಹಿಡಿದಿದ್ದು ಬುಕ್ಕುಡು ಅದು ಪೂರ ದೆತ್ತು 2,000 ದುಡ್ಡು ಉಂಡು ಪೇರ್ದ ಪೂರ ಆಯ್ಕೆ ಊರ್ನ ನಾ 2,000 ಬಿಡ್ತಾವ ಅದಕ್ಕೆ ಇನ್ನು ಏಕೋ ಪಾಡು ಬೇರೆ ಗೊತ್ತಿದ್ದೆ. ಇದು ಕಮಲಾರವರ ಮಾತು ಬಹಳ ಮುಖ್ಯವಾಗಿ ಏನು ಅಂತಂದರೆ ಇವ್ರದ್ದೊಂದು ನಂಬರ್ ಇರುತ್ತೆ, ಅಕೌಂಟ್ ನಂಬರ್, ಅದಕ್ಕೆ ಅಟ್ಯಾಚ್ಡ್ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ ಡೆಡ್ ಆಗಿರುತ್ತೆ, ಇವರು ಬೇರೆ ನಂಬರನ್ನು ಪಡ್ಕೊಂಡಿರ್ತಾರೆ. ಆ ಮೊಬೈಲ್ ನಂಬರ್ ಬೇರೆ ನಂಬರ್ ಏನಿದೆ ಆ ನಂಬರನ್ನು ಬ್ಯಾಂಕಿಗೆ ಅವರಿಗೆ ಕೊಟ್ಟಿರೋದಿಲ್ಲ. ಈ ಡೆಡ್ ಆಗಿರುವಂಥ ನಂಬರ್ ಬಿಜಾಪುರದ ಹುಡುಗನೊಬ್ಬನಿಗೆ ಅವ್ರು ಹೇಳೋ ಪ್ರಕಾರ 23 ವರ್ಷದ ಹುಡುಗನೊಬ್ಬನಿಗೆ ಅಂದರೆ ಯುವಕನೊಬ್ಬನಿಗೆ ಹೋಗುತ್ತೆ. ಆ ಯುವಕ ಆ ಒಂದು ನಂಬರಿಂದ ಒಂದಷ್ಟು ಅದರ ಬಗ್ಗೆ ಸರ್ಚ್ ಮಾಡಿದಾನೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಒಂದು ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ತಾನೆ. ಆ ಕ್ರೆಡಿಟ್ ಕಾರ್ಡ್ ಮೂಲಕ ಅವನು ನಿರಂತರವಾಗಿ ಅಲ್ಲಲ್ಲಿ ಉಜ್ಜುತ್ತಾನೆ. ಉಜ್ಜಿದ್ದು ಮಾತ್ರ ಅಲ್ಲ, EMI ರೂಪದಲ್ಲಿ ಹಣ ಕಟ್ಟಾಗುವಂತೆ ಮಾಡ್ತಾನೆ. 1-2 ರೂಪಾಯಿ ಅಲ್ಲ, 3,25,000 ಹಣ ಕಟ್ಟಾಗುತ್ತೆ. ಮತ್ತು ಈ ಅಂದರೆ ಫೆಬ್ರವರಿಯಲ್ಲಿಯೂ ಕೂಡ ಒಂದು ಕಂತು ಕಟ್ಟಾಗ್ತದೆ ಅನ್ನುವಂಥ ಸೂಚನೆಯೂ ಕೂಡ ಇವರಿಗೆ ಸಿಕ್ಕಿದೆ. ಆದರೆ ಇಷ್ಟೆಲ್ಲ ಆಗುವಾಗ ಇವರೊಂದು ಸೈಬರ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಕೂಡಲೇ ಆ ಒಂದು ನಂಬರನ್ನು ಟ್ರೇಸ್ ಮಾಡಿದಂಥ ಪೊಲೀಸರು ಆತನನ್ನು ವಿಚಾರಣೆ ಮಾಡ್ತಾರೆ. ಆತನನ್ನು ವಿಚಾರಣೆ ಮಾಡಿದ ಕೂಡಲೇ ಆತ ಒಂದು ಮಾಹಿತಿಯನ್ನು ಕೊಡ್ತಾನೆ, ಏನು ಅಂತಂದರೆ ಹೌದು ನಾನು ತೆಗೆದದ್ದು ಅಂತ. ಅದಾದ ನಂತರ ಅವರ ಕುಟುಂಬದವರು ಎಂಟ್ರಿ ಆಗ್ತಾರೆ. ಅವರ ಮಾವ ಎಂಟ್ರಿ ಆಗಿ ಹೌದು ಆತ ತೆಗೆದದ್ದು ಹೌದು, ನಮಗೆ ಗೊತ್ತಿರಲಿಲ್ಲ, ನಮಗೆ ಅವನಿಂದ ತಪ್ಪಾಗಿದೆ, ಆದರೆ ನಮಗೆ ಯಾವುದೇ ರೀತಿಯಂಥ ಮಾಹಿತಿ ಇರಲಿಲ್ಲ, ಅದನ್ನು ವಾಪಸ್ ಕಳಿಸ್ತೇವೆ ಅಂತ ಹೇಳಿ ಈಗ 2.5 ಲಕ್ಷದಷ್ಟು ವಾಪಸ್ ಕಳಿಸಿದ್ದಾರೆ. ಒಂದು ಮರ್ಯಾದಸ್ಥ ಕುಟುಂಬದಿಂದ ಇಂತಹದೊಂದು ತೀರ್ಮಾನ ಕೈಗೊಂಡು ಅವರು 2.5 ಲಕ್ಷದಷ್ಟು ವಾಪಸ್ ಕಳಿಸಿದ್ದಾರೆ. ಈ ಕುಟುಂಬದವರು ಅಂದರೆ ಈ ಕಮಲಾರವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ಅಂದರೆ ಅವರು ಒಳ್ಳೆಯವರು, ಆದ್ದರಿಂದನೇ ಕಳಿಸಿದ್ರು, ಅವರ ಮಾವ ಎಲ್ಲ ಮಾತನಾಡಿದರು ಅಂತ. ಒಂದು ಅಂತೂ ಸತ್ಯ, ಯಾರಾದರೂ ನಂಬರನ್ನು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ. ಜೊತೆಗೆ ಕೂಡಲೇ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ನಂಬರ್ ಇದೆ ಆ ನಂಬರನ್ನು ಕೂಡ ಬದಲಾವಣೆ ಮಾಡಿ. ಅದರ ಜೊತೆಗೆ ಯುವಕರು ಕೂಡ ಅವರೇ ಹೇಳಿದರು, ನಾನು ಹೇಳೋದಿಲ್ಲ, ಬೆಂದದು ಜಿನ್ಪುನ ಬೇಲೆ ನಿಕ್ಲೆಗೆ ಅಂತ. ಅಂದರೆ ಕೆಲಸ ಮಾಡಿ ಅದರಿಂದ ಬಂದಂಥ ಆದಾಯದಲ್ಲಿ ದುಡಿದು ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರ ಹಣವನ್ನು ಬಯಸದಿರಿ, ಹೀಗೆ ಸುಲಭದಲ್ಲಿ ಹಣ ಬರುತ್ತೆ ಅಂತ ಹೇಳಿ ಅಂತಹ ಅಡ್ಡದಾರಿಗೆ ಹಿಡಿಬೇಡಿ. ಅಂಥ ಅಡ್ಡದಾರಿಗೆ ಹಿಡಿದ್ರೆ ಪೊಲೀಸರು ನೀವು ಎಲ್ಲೇ ಇದ್ರೂ ನಿಮ್ಮನ್ನು ಎಳ್ಕೊಂಡು ಬಂದು ಶಿಕ್ಷೆ ಕೊಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇವರಿಗೆ ಇಲ್ಲಿಯ ಸ್ಥಳೀಯ ಅರ್ಚಕರೊಬ್ಬರಾದಂಥ ಕೃಷ್ಣ ಭಟ್ ಅವರು ನೆರವು ನೀಡಿದ್ದಾರೆ. ಅವರು ಮತ್ತು ಇಲ್ಲಿ ಅವರಿಗೆ ಯಾರೆಲ್ಲ ಸ್ಥಳೀಯರು ನೆರವು ನೀಡಿದ್ದಾರೆ, ಅವರು ಅನಕ್ಷರಸ್ಥ ಮಹಿಳೆಗೆ ಅವರ ಬ್ಯಾಂಕಿನಿಂದ ಹಣ ಕಟ್ಟಾದಂಥ ಸಂದರ್ಭದಲ್ಲಿ ನೆರವು ನೀಡಿದವರೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳುತ್ತಾ, ಇಂತಹ ಒಂದು ತಪ್ಪುಗಳಾಗ್ತವೆ, ಇಂತಹ ಗೋಲ್ಮಾಲ್ಗಳಾಗ್ತವೆ. ಈ ಗೋಲ್ಮಾಲ್ಗಳ ಬಗ್ಗೆ ಎಚ್ಚರ ಇರಲಿ. ಬ್ಯಾಂಕಿನ ವ್ಯವಹಾರದಲ್ಲಿ ಬಹಳಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳುವಂತಾಗಲಿ ಮತ್ತು ಇವರಿಗೆ ಆದಂತಹ ತೊಂದರೆಗಳು ಏನು ಅನ್ನುವಂಥದ್ದು ನಿಮಗೆ ತಿಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡಿದ್ದೇವೆ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಯ್ಯೂರು.